ಸಂಘ ಪ್ರತಿ ವರ್ಷ ನನಗೆ ಸಾಧಾರಣ ಒಂದು 10 ವರ್ಷದಿಂದ ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಭಾರಿ ಅಚ್ಚುಕಟ್ಟಾಗಿ ಈ ಒಂದು ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಸಿದ್ಧಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿರುವ ಎಲ್ಲ ಮಕ್ಕಳಿಗೂ ನಾನು ಸ್ವಾಗತ ಮಾಡ್ತೇನೆ ಹಾಗೂ ನಿವೃತ್ತ ನೌಕರರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಇನ್ನು ಮುಂದೆಯೂ ಇಂಥ ಸಮಾರಂಭವನ್ನು ಈ ನಿವೃತ್ತ ನೌಕರ ಸಂಘದ ವತಿಯಿಂದ ಆಯೋಜಿಸಲಿ ಎಂದು ಹೇಳಿ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಸದರ ಪದಾಧಿಕಾರಿಗಳಿಗೆ. ಈಗ ತಾನೇ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಾಕ್ಷರಿಯವರು ಸಾಕಷ್ಟು ಆದೇಶಗಳನ್ನು ಮಾಡಿಸಿದ್ದಾರೆ. ಅದಲ್ಲದೆ ನಮಗೆ ತೊಂದರೆ ಆಗಿ ಮೂರು ಡಿಎ ಇನ್ನೂ ನಮಗೆ ದೊರಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸರ್ಕಾರ ಕೊಟ್ಟಿಲ್ಲ. ಕೇರಳದಲ್ಲೂ ಮತ್ತು ತೆಲಂಗಾಣದಲ್ಲಿ ಈಗಾಗಲೇ ಪಾವತಿಸಿದ್ದಾರೆ. ಈಗ ಮುಂದೆ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲಿ ಮಾನ್ಯ ಅಧ್ಯಕ್ಷರು ನಮಗೆ ಭರವಸೆ ನೀಡಿದ್ದಾರೆ. 4 DA ಅಷ್ಟು ವಿಲಾಯ ಒಳಗಡೆ 4 DA ಅನ್ನು ಕೂಡ ನಮಗೆ ಪಾವತಿಸುತ್ತೇನೆ ಅಂತೇಳಿ ರಾಜ್ಯಾಧ್ಯಕ್ಷರು ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ 2022ರಲ್ಲಿ ಕೇಂದ್ರ ಸಮಾನ ವೇತನವನ್ನು ಕೂಡ ತೆಗೆದುಕೊಡ್ತೇನೆ ಅಂತ ರಾಜ್ಯಾಧ್ಯಕ್ಷರು ನಮಗೆ ಭರವಸೆ ನೀಡಿ ಕೊಟ್ಟಿದ್ದಾರೆ. ಈಗ ಈ ಸಮಾರಂಭದಲ್ಲಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ 2 ಮಾತಿಗಾಗಿ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಈ ಅದ್ಭುತ ಕಾರ್ಯಕ್ರಮದಲ್ಲಿ ಇದೀಗ BBA PUC ವಿದ್ಯಾರ್ಥಿಗಳು
ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರು ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ಈ ಅದ್ಭುತ ಸಮಾರಂಭದಲ್ಲಿ ಇದೀಗ 3 ಸಾಧಕರಿಗೆ ಡಾಕ್ಟರ್ ಸದಾಶಿವ ಸರ್, ಡಾಕ್ಟರ್ ದುರ್ಗಾ ಪ್ರಸಾದ್ ಸರ್, ಶ್ರೀ ಪಿ ಕೆ ಕೃಷ್ಣ ಸರ್, ದಯವಿಟ್ಟು ಈ 3 ಸಾಧಕರನ್ನ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರು ಜಿಲ್ಲಾ ವೆಲ್ಲನ ಆಸ್ಪತ್ರೆ ಮಂಗಳೂರು ಇದರ ಡಾಕ್ಟರ್ ಸದಾಶಿವ ಸರ್ ಅನಿವಾರ್ಯ ಕಾರಣಗಳಿಂದಾಗಿ ವೇದಿಕೆಯಿಂದ ನಿರ್ಗಮಿಸುತ್ತಿದ್ದಾರೆ. ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗೌರವಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಸ್ಮರಣೆಗೆ ಶ್ರೀ ಸದಾಶಿವ ಸರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅನಂತ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸರ್, ಮುಂದೆಯೂ ನಿಮ್ಮ ಎಲ್ಲಾ ರೀತಿಯ ಸಹಕಾರ ಮತ್ತೊಮ್ಮೆ ಕೃತಜ್ಞತೆಗಳು ನಿಮಗೆ. ಒಂದೇ ತಾಯಿಯ ಮಕ್ಕಳಂತೆ ಜೊತೆಯಾಗಿ ದುಡಿದು ಇದೀಗ ಸೇವೆಯಿಂದ ವಿರಮಿಸುತ್ತಿರುವ ನಿಮಗೆ ನಮ್ಮ ಗೌರವ ಹಾಗೂ ಪ್ರಣಾಮಗಳು. ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತೇವೆ. ಶ್ರೀಮತಿ ಸರೋಜಾ ಮೇಡಮ್, ಶ್ರೀ ಎನ್ ಪಿ ಧ್ರುವಣಿ ಮೇಡಮ್, ಎಸ್ ಪುರುಷೋತ್ತಮ ಸರ್, ಶ್ರೀ ದೇವಪ್ಪ ಹಾಗೂ ಶ್ರೀ ಚೆನ್ನಪ್ಪ ನಾಯ್ಕ್ ಸರ್, ದಯವಿಟ್ಟು ವೇದಿಕೆಯಲ್ಲಿ ಇರುವಂತಹ ಸನ್ಮಾನದ ಪೀಠವನ್ನು ಅಲಂಕರಿಸಿ ತಾವು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಪೂರ್ಣಿ ಸರ್ ಹಾಗೂ ವೆಲ್ಲಕ್ ಆಸ್ಪತ್ರೆಯ ಶ್ರೀ ಎಸ್ ಪುರುಷೋತ್ತಮ ಸರ್, ವೆಲ್ಲಕ್ ಆಸ್ಪತ್ರೆಯ ದೇವಪ್ಪ ಸರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಚೆನ್ನಪ್ಪ ನಾಯ್ಕ್, ದಯವಿಟ್ಟು ವೇದಿಕೆಯಲ್ಲಿ ಇರುವಂತಹ ಸನ್ಮಾನದ ಪೀಠವನ್ನು ಅಲಂಕರಿಸಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ.
ಜ್ಯೋತಿಯಂತೆ ಬೆಳಗಲಿ ನಿಮ್ಮ ನಿವೃತ್ತಿಯ ಜೀವನ ಎಂಬ ಸದಾಶಯದೊಂದಿಗೆ ಈ ಸನ್ಮಾನವನ್ನ ನೀಡಿದಂತಹ ಎಲ್ಲ ವಿಶಿಷ್ಟ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೆಯುವಂತಹ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಈ ಅದ್ಭುತ ಸಮಾರಂಭದಲ್ಲಿ ಇದೀಗ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ. ನಾವು ಸಂಘದಲ್ಲಿ ನಾನು ಅಧ್ಯಕ್ಷನಾಗಿರುವಾಗ ನಮ್ಮ ಒಟ್ಟಿಗೆ ಕಾರ್ಯನಿರ್ವಹಿಸುವಂತಹ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ನನ್ನ ವೈಯಕ್ತಿಕ ವಂದನೆಗಳನ್ನು ಕೂಡ ಸಲ್ಲಿಸುತ್ತಾ ಹಾಗೆ ನಮ್ಮ ಈಗಿನ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ನಮ್ಮ ಪ್ರವೀಣ್ ಎಸ್ ಇವರಿಗೂ ನನ್ನ ನಮಸ್ಕಾರವನ್ನು ವಂದಿಸುತ್ತಾ ಹಾಗೆ ಅವರ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸದಸ್ಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಎಲ್ಲ ಸರ್ಕಾರಿ ಬಂಧುಗಳು, ಈಗಾಗಲೇ ಕಾರ್ಯಕ್ರಮವು ಆಗ್ತಾ ಬಂತು. ನಮ್ಮ ಈ ವರ್ಗ ಸರ್ಕಾರ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ಳಲು ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ನಮ್ಮ ಸರ್ಕಾರಿ ನೌಕರರನ್ನು ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಈ ಒಂದು ಕಾರ್ಯಕ್ರಮ ಇದು ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮ. ಇದು ಈ ಮುಂದಕ್ಕೂ ಕೂಡ ಈ ಕಾರ್ಯಕ್ರಮ ಮುಂದುವರಿತಾ ಇರಬೇಕು. ಹಾಗೆ ನಮ್ಮ ನಾನಾ ಇಲಾಖೆಯಲ್ಲಿ ನಿವೃತ್ತರಾಗಿರುವಂಥ ಡಿಒಗಳು ನಿವೃತ್ತರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಆಗಿದೆ. ಅವರಿಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ
ಈಗಾಗಲೇ ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಪ್ರತಿ ಇಲಾಖೆಯಲ್ಲಿ ಕೂಡ ಸರ್ಕಾರಿ ನೌಕರರು ನಿವೃತ್ತಿ ಆಗ್ತಾ ಇದ್ದಾರೆ. ಆದರೆ ಸರ್ಕಾರಿ ನೇಮಕ ಮಾತ್ರ ಬಹಳಷ್ಟು ವಿರಳ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅವರಿಗೆ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಗಮನಕ್ಕೆ ತಂದು ಇದು ಆದಷ್ಟು ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರನ್ನು ಡಿಗ್ರೂಪ್ ನೌಕರರನ್ನು ಎಲ್ಲ ಇಲಾಖೆಯಲ್ಲಿ ನೇಮಿಸಲು ಸರ್ಕಾರದ ಮೂಲಕ ಈಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಬಹಳಷ್ಟು ಉತ್ತಮ ರೀತಿಯ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೂಲಕ ಆದಷ್ಟು ಹೆಚ್ಚಿಗೆ ಒತ್ತಡ ಕೊಟ್ಟು ನಮ್ಮ ಸರ್ಕಾರಿ ಇಲಾಖೆಯಲ್ಲಿ ಪ್ರತಿ ಇಲಾಖೆಯ ಎಲ್ಲ ಖಾಲಿರುವಂತಹ ಹುದ್ದೆಗಳನ್ನು ತುಂಬಿಸಲು ಒಂದು ಪ್ರಥಮ ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ ಕೂಡ ಹಾಗೂ ಇಲಾಖಾ ಅಧಿಕಾರಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಮನವಿ. ಯಾಕೆಂದರೆ ನಮ್ಮ ಇವತ್ತೇ ನೋಡುವಾಗ ಕಾಣ್ತಾ ಇದೆ, ನಮ್ಮ ಹಿಂದೆ ಒಂದು ಸಭಾ ಕಾರ್ಯಕ್ರಮ ಮಾಡುವಾಗ ಈ ಸಂಘದ ಹಾಲ್ ತುಂಬಿ ಈಗ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಸರ್ಕಾರವನ್ನು ಹೆಚ್ಚು ಸರ್ಕಾರಕ್ಕೆ ಹೊತ್ತು ಆದಷ್ಟು ನಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಿಸಲಿಕ್ಕೆ ಹೆಚ್ಚು ಒತ್ತಡವನ್ನು ತರಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಿ ಹೇಳುತ್ತಾ, ಹಾಗೆ ಇಂದು ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಸಂಘದ ಡಿವರ್ಗ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅತಿಥಿಗಳಾಗಿ ಬಂದಂತಹ ಎಲ್ಲ ವಿಶಿಷ್ಟ ಅತಿಥಿಗಳಿಗೆ ಸಂಘದ ವತಿಯಿಂದ ಈಗ ಸ್ಮರಣೆಗೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರರಿಗೆ ಸನ್ಮಾನ, ಈ ಭವ್ಯ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ಸರ್ ಹಾಗೂ ಶ್ರೀ ಪಿ.ಕೆ. ಕೃಷ್ಣ ಸರ್ ಇವರಿಗೆ ಸಂಘದ ಅಧ್ಯಕ್ಷರ ಶ್ರೀ ಪ್ರವೀಣ್ ಸರ್ ಅವರು, ಅದೇ ರೀತಿ ಕಾರ್ಯದರ್ಶಿಗಳಂತಹ ಶ್ರೀ ಅಶೋಕ್ ಗುಜರಾರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಿದ್ದೇವೆ. ಕ್ಲಪ್ತ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಅಮೃತಧಾರೆಯ ಮೂಲಕ ನಮಗೆಲ್ಲರಿಗೂ ಹಿತವಚನವನ್ನು ನೀಡಿ ಶ್ರಮ ಮತ್ತು ಫಲ ಅದರ ತನ್ನದೇ ಆದಂತಹ ವಿಶಿಷ್ಟ ವ್ಯಾಖ್ಯಾನವನ್ನು ನೀಡಿದಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ಸರ್ ಅವರಿಗೆ ಸಂಘದ ವತಿಯಿಂದ ಕೃತಜ್ಞತೆಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಶ್ರೀ ಪಿ.ಕೆ. ಕೃಷ್ಣ ಸರ್ ಇವರಿಗೂ ಸಂಘದ ಬೆಳವಣಿಗೆಗೆ ತನ್ನದೇ ಆದಂತಹ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಪಿ.ಕೆ. ಕೃಷ್ಣ ಸರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಡಿವರ್ಗ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಗೌರವಾರ್ಪಣೆ ಈ ಭವ್ಯ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಡಿವರ್ಗ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭದ ಈ ಅದ್ಭುತ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಡಾಕ್ಟರ್ ದುರ್ಗಾ ಪ್ರಸಾದ್ ಸರ್ ಹಾಗೂ ಸಂಘದ ತಾಲೂಕು ಅಧ್ಯಕ್ಷರಾಗಿರುವಂತಹ ಇವರಿಗೆ ಸಂಘದ ವತಿಯಿಂದ ಸ್ಮರಣಿಕೆಯ ಗೌರವ. ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ಗೌರವಾನ್ವಿತರಿಗೆ ಸಂಘದ ವತಿಯಿಂದ ಕಿರು ಕಾಣಿಕೆ ಸ್ಮರಣಿಕೆ. ಎಸ್ ಇಲ್ಲಿ ನೋಡಿ. ವಂದನಾರ್ಪಣೆಯನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಡಿ-ವರ್ಗ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರಿ ಅಶೋಕ್ ಗುಜರಾರ ಅವರಿಂದ ಡಿ-ವರ್ಗ ಸರ್ಕಾರಿ ನೌಕರರ ಸಂಘ ನಮ್ಮ ಸಂಘದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ, ಅದೇ ರೀತಿ ಪದೋನ್ನತಿ ಹೊಂದಿದ ಎಲ್ಲ ನಮ್ಮ ಸಂಘದ ಸದಸ್ಯರಿಗೂ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ
ಅತಿಥಿಗಳಿಗೆ ಹಾಗೂ ಸಂಘದ ಮೇಲೆ ನಮ್ಮ ಸಂಘದ ಮೇಲೆ ಪ್ರೀತಿ ಇಟ್ಟು ನಮ್ಮ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೂ ಆಗಮಿಸಿದ ನಿವೃತ್ತ ಸದಸ್ಯರು ಹಾಗೂ ನಮ್ಮ ಸಂಘದ ಮಕ್ಕಳಿಗೂ ಅದೇ ರೀತಿ ನಮ್ಮ ಉದ್ಘಾಟನೆಗೆ ಆಗಮಿಸಬೇಕಾಗಿದ್ದಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ರಾಜೇಂದ್ರ ಕೆ.ವಿ. ಇವರಿಗೂ ಈ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ನಮ್ಮ ಅತಿಥಿಗಳು ಡಾಕ್ಟರ್ ಕುಮಾರ್ IAS ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಇವರು ಕಾರ್ಯನಿಮಿತ್ತ ಅವರಿಗೆ ಸಹ ಬರಲಿಕ್ಕೆ ಆಗಿಲ್ಲ, ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಡಾಕ್ಟರ್ ಸದಾಶಿವ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಹಾಗೂ ಅಧೀಕ್ಷಕರು ಜಿಲ್ಲಾ ಯಲ್ಲಂಕ ಆಸ್ಪತ್ರೆ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ತುರ್ತು ಕಾರ್ಯಬಂಧ ನಿಮಿತ್ತ ಕೊಟ್ಟಿದ್ದಾರೆ. ಅವರಿಗೆ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದ ಅರ್ಪಿಸಿದ್ದೇನೆ. ಅದೇ ರೀತಿ ಡಾಕ್ಟರ್ ದುರ್ಗಾ ಪ್ರಸಾದ್ ಎಂಆರ್ ವೈದ್ಯಕೀಯ ಅಧೀಕ್ಷಕರು ಜಿಲ್ಲಾ ಲೇಡಿಗೋಷನ್ ಆಸ್ಪತ್ರೆ ಮಂಗಳೂರು, ಇವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮ ಮುಗಿಯೋದಕ್ಕೆ ಸಹ ನಮ್ಮ ಜೊತೆ ಇದ್ದಾರೆ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂಘಟನೆ ಬಗ್ಗೆ ಸಹ ಹಾಗೆ ಡಿ ಗ್ರೂಪ್ ಬಗ್ಗೆ ಸಹ ಯಾವುದೇ ಕೀಳಾಗಿದೆ ಸಹ ಬೇಡ, ಎಲ್ಲರೂ ಒಂದೇ ರೀತಿ ಅಂತ ಹೇಳಿ ನಮಗೆಲ್ಲ ಒಳ್ಳೆಯ ಹಿತಕಡೆಯನ್ನು ನೀಡಿದ್ದಾರೆ. ಸರ್, ನಿಮಗೆ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ನಮ್ಮ ಸಂಘದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಪರವಾಗಿ ಸಹ ಧನ್ಯವಾದಗಳು ಸರ್. ಅದೇ ರೀತಿ ಶ್ರೀ P.K. ಕೃಷ್ಣ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಮಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವಂಥ ಶ್ರೀ ಸುರೇಶ್ ಕುಮಾರ್ ಮಂಗಲ್ಪಾಡಿ, ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹಾಗೂ ನಮ್ಮ ಸಂಘದ ಕೋಶಾಧಿಕಾರಿ, ಪ್ರಧಾನ ಕಾರ್ಯದರ್ಶಿ ಹಾಗೂ ಗೌರವಾಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ, ಅದೇ ರೀತಿ ಲೈಟಿಂಗ್ನ ವ್ಯವಸ್ಥೆ ಮಾಡಿದವರಿಗೂ, ಊಟದ ವ್ಯವಸ್ಥೆ ಮಾಡಿದವರಿಗೂ ಹಾಗೂ ನಮ್ಮ ನಿವೃತ್ತ ಸಂಘದ ಸಂಚಾಲಕರಿದ್ದಾರೆ ಇವರಿಗೆ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಮತ್ತು ನಮ್ಮ ಛಾಯಾಚಿತ್ರವನ್ನು ಸ್ವೀಕರಿಸಿ ಅದೇ ರೀತಿ ಪತ್ರಿಕೆ ವರದಿಗಾರರು ಸಹ ಇದ್ದಾರೆ, ಅವರೆಲ್ಲರಿಗೂ ಸಹ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ಸಹ ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಹೀಗೆ ನನ್ನ ಧನ್ಯವಾದ. ನಮ್ಮ ಸಂಘದ ನಂದಿನಿ ಸ್ವಭಾವನ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಉಚಿತವಾಗಿ ಇದನ್ನು ನೀಡಿದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ನಮಗೆ ಹಾಲನ್ನು ಕೊಟ್ಟದಕ್ಕೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಸರ್ ನಮ್ಮ ಸಂಘದ ಪರವಾಗಿ. ಇಲ್ಲಿಗೆ ನನ್ನ ಧನ್ಯವಾದ ನಾನು ಇದನ್ನು ಮುಗಿಸಿದ್ದೇನೆ. ಜೈ ಜೈ.